ಅತಿಥಿಗಳಾಗಿ ಶ್ರೀಯುತ ರಾಜೇಂದ್ರ ಬಿ, ವೃತ್ತ ನಿರೀಕ್ಷಕರು, ಮೂಡುಬಿದಿರೆ ಪೊಲೀಸ್ ಠಾಣೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶರತ್ ಡಿ ಶೆಟ್ಟಿ, ವಕೀಲರು ಹಾಗೂ ನಮ್ಮ ಸಂಘದ ಗೌರವ ಅಧ್ಯಕ್ಷರು. ಹಾಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ದೀಪಕ್ ರಾಜ್ ಕೊಡಂಗಲ್ಲು, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ನವೀನ್ ಸುವರ್ಣ ಒಂಟಿಗಟ್ಟೆ, ಹಾಗೆ ಉಪಾಧ್ಯಕ್ಷರುಗಳಾದಂಥ ವಿಕ್ಟರ್ ಫೆರ್ನಾಂಡಿಸ್, ಪೀರ್ ಸಾಹೇಬ್, ಸಂತೋಷ್ ಬಾಕ್ಯಾರ್ಕೋಡಿ, ಹಾಗೂ ಕೋಶಾಧಿಕಾರಿ ನಾರಾಯಣ ಪೂಜಾರಿ, ಜೊತೆ ಕಾರ್ಯದರ್ಶಿಗಳಾದಂಥ ರಮೇಶ್ ಮರ್ಯಾಡಿ, ದಿನೇಶ್ ಮಾರ್ನಾಡ್, ಹಾಗೂ ಗೌರವ ಸಲಹೆಗಾರರಾದಂಥ ಧರ್ಮೇಂದ್ರ ಜೈನ್, ಭಾಸ್ಕರಾಚಾರ್ಯ, ಹಾಗೆ ರಿಕ್ಷಾ ಚಾಲಕ ಮಾಲಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಸಂಘದ ಸದಸ್ಯರು, ಹಾಗೆ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ದೇಶಾಭಿಮಾನಿ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಪ್ರತಿ ಜರುಗುವಂಥ ಸ್ವಾತಂತ್ರ್ಯ ದಿನಾಚರಣೆ 80ನೇ ವರ್ಷದ ಈ ಒಂದು ಸ್ವಾತಂತ್ರ್ಯದ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೂಡುಬಿದಿರೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯಾದಂಥ ಪ್ರತಿಭಾ ಕೆಸಿ ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ನಮ್ಮ ಸಂಘದ ಗೌರವಾಧ್ಯಕ್ಷರು ಶರತ್ ಡಿ ಶೆಟ್ಟಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಉದ್ಯಮಿಗಳು ಸಂಘ ಬಿಟ್ಟು ಹೈದರ್ ಅಲಿ ಕೂಡ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಂಘದ ಅಧ್ಯಕ್ಷರಾದಂತಹ ದೀಪಕ್ ರಾಜ್ ಕೊಡಂಗಲ್ಲು, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈಗ ಮೊದಲಿಗೆ ಧ್ವಜಾರೋಹಣ ಕಾರ್ಯಕ್ರಮ ಪ್ರತಿಭಾ ಕೆಸಿ ಮೂಡುಬಿದಿರೆಯ ಠಾಣಾಧಿಕಾರಿ ಇವರಿಂದ ಹಾಗೂ ಶರತ್ ಡಿ ಶೆಟ್ಟಿ ವಕೀಲರು ಮೂಡುಬಿದಿರೆ ಇವರಿಂದ. सल्यूट आर्डर. जनगण मन अधिनायक जय हे भारत भाग्य विधाता. पंजाब सिंधु गुजरात मराठा द्राविड उत्कल वंग. हिंद हिमाचल यमुना गंगा उच्चल जलधि तरंगा. तव शुभ नामे जाहे तव शुभ आशीष मागे. गाहे तव जय गात. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. बोलो भारत माता की जय. ಮುಖ್ಯ ಅತಿಥಿಗಳಾದಂಥ ಮೂಡುಬಿದಿರೆಯ ಪೊಲೀಸ್ ಠಾಣಾಧಿಕಾರಿ ಪ್ರತಿಭಾ ಕೆಸಿ ಇವರನ್ನು ಭೂಮಿ ಶೆಟ್ಟಿ ಇವರು ಹೂ ನೀಡಿ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾದಂಥ ಶರತ್ ಡಿ ಶೆಟ್ಟಿ ಇವರನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ದೀಪಕ್ ರಾಜ್ ಕೊಡಂಗಲ್ಲು ಇವರು ಹೂ ನೀಡಿ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ ಮುಖ್ಯ ಅತಿಥಿ ಸಂಘ ಬಿಟ್ಟು ಹೈದರ್ ಅಲಿ ಇವರನ್ನು ನವೀನ್ ಸುವರ್ಣ ಒಂಟಿಗಟ್ಟೆ ಇವರು ಹೂ ನೀಡಿ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಂಘದ ಅಧ್ಯಕ್ಷರಾದಂಥ ದೀಪಕ್ ರಾಜ್ ಕೊಡಂಗಲ್ಲು ಇವರಿಗೆ
ವಿಕ್ಟರ್ ಫೆರ್ನಾಂಡಿಸ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಮೂಡುಬಿದಿರೆಯ ಪೊಲೀಸ್ ಠಾಣೆಯ ಅಧಿಕಾರಿಯಾದಂಥ ಪ್ರತಿಭಾ ಕೆಸಿ ಇವರಿಂದ ಒಂದೆರಡು ಮಾತು. ಈ ಒಂದು ಧ್ವಜಾರೋಹಣ ಸಮಾರಂಭಕ್ಕೆ ಅತಿಥಿಗಳಾಗಿ ಹಾಗೂ ಗೌರವ ಅಧ್ಯಕ್ಷರಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಇಲ್ಲಿ ಇರುವಂತಹ ಎಲ್ಲ ರಿಕ್ಷಾ ಚಾಲಕರು, ಮಾಲಕರು ಹಾಗೂ ಇತರ ಸಾರ್ವಜನಿಕರಿಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ನಮ್ಮ ಠಾಣಾ ವತಿಯಿಂದ ನಾನು ತಿಳಿಸ್ತೇನೆ ಹಾಗೂ ನನ್ನ ವೈಯಕ್ತಿಕವಾಗಿ ತಿಳಿಸ್ತೇನೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು 200 ವರ್ಷಗಳ ಕಾಲ ನಾವು ಬ್ರಿಟಿಷರಿಂದ ಆಳ್ವಿಕೆ ಮಾಡಿಸ್ಕೊಂಡು ನಮಗೆ ಸ್ವಾತಂತ್ರ್ಯ ಅನ್ನೋದನ್ನು ತಂದುಕೊಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಂತಹ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಂಬೇಡ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಇನ್ನಿತರ ಮಹಾತ್ಮರನ್ನು ಇಂದಿನ ದಿನ ನೆನೆದು ನಾವು ಅವರ ಒಂದು ಮಹತ್ವದ ತ್ಯಾಗವನ್ನು ನಾವು ಇವತ್ತು ಸ್ಮರಿಸಿ ನಮ್ಮ ಸ್ವಾತಂತ್ರ್ಯಕ್ಕೆ ನಾವು ಜೈಕಾರ ಹಾಕಿ ಹೀಗೇ ನಮ್ಮ ಎಲ್ಲ ಮುಂದಿನ ಆಗುಹೋಗುಗಳನ್ನು ನಾವು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ನಮ್ಮ ಎಲ್ಲ ಕೆಲಸದ ಮೇಲೆ ದೇವರ ಕೃಪೆ ಇರಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಥ್ಯಾಂಕ್ ಯು. ಧನ್ಯವಾದಗಳು ಪ್ರತಿಭಾ ಕೆಸಿ ಇವರಿಗೆ. ಈಗ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದಂಥ ಶರತ್ ಡಿ ಶೆಟ್ಟಿ ಇವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಸತತ 27 ವರ್ಷಗಳಿಂದ ವಕೀಲ ವೃತ್ತಿಯನ್ನು ನೆರವೇರಿಸಿ ಈಗ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿ ಕಳೆದ 9 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈಗ ಅವರಿಗೆ ಮೂಡುಬಿದಿರೆಯ ಈ ವರ್ಷದ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮಗೆಲ್ಲ ಬಹಳ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಅವರನ್ನು ಗೌರವಿಸುವುದು ಕರ್ತವ್ಯ. ಈಗ ಗೌರವಾರ್ಪಣೆ ನಮ್ಮ ಮುಖ್ಯ ಅತಿಥಿಗಳಾದಂತಹ ಪ್ರತಿಭಾ ಕೆಸಿ ಹೈದರ್ ಅಲಿ ಇವರು ನೆರವೇರಿಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮಾತನಾಡಬೇಕಾಗಿ ಶರತ್ ಡಿ ಶೆಟ್ಟಿ ವಕೀಲರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂಥ ನಮ್ಮ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾಗಿರುವಂಥ ಶ್ರೀಮತಿ ಪ್ರತಿಭಾ ಮೇಡಮ್ ಅವರೇ, ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ದೀಪಕ್ ಅವರೇ, ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಮತ್ತು ನನ್ನ ಆತ್ಮೀಯರಾಗಿರುವಂಥ ಹೈದರ್ ಅಲಿ ಅವರೇ, ರಿಕ್ಷಾ ಚಾಲಕ ಬಂಧುಗಳೇ, ಎಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ
ಶುಭಾಶಯಗಳನ್ನು ಹೇಳ್ತೇನೆ. ನೀವೆಲ್ಲ ಒಟ್ಟು ಸೇರಿ ಭಾಳ ಪ್ರೀತಿಯಿಂದ ಸನ್ಮಾನವನ್ನು ಮಾಡಿದ್ದೀರಿ. ನೀವು ಮಾಡಿದ ಸನ್ಮಾನಕ್ಕೆ ಮತ್ತು ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ. ಬಂಧುಗಳೇ, ನಮಗೆ ಭಾಳ ಸುಲಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಮೇಡಮ್ ಅವರು ಹೇಳಿದರು, ಸ್ವಾತಂತ್ರ್ಯದ ಹೋರಾಟದ ಇತಿಹಾಸವನ್ನು ನಾವು ಮೆಲುಕು ಹಾಕಿದಾಗ ಶತಮಾನಗಳ ಕಾಲ ನಾವು ಹೋರಾಟವನ್ನು ಮಾಡಿದ್ದೇವೆ. ಶತಮಾನಗಳ ಕಾಲ ಹೋರಾಟವನ್ನು ಮಾಡಿ ಲಕ್ಷಾಂತರ ಜನ ಆ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನವನ್ನು ಗೈದ ಫಲವಾಗಿ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಅಂಥ ಬಲಿದಾನ ಗೈದವರಿಗೆ ನಾವು ನುಡಿ ನಮನಗಳನ್ನು ಸಲ್ಲಿಸುವಂಥ ದಿನ ಇವತ್ತು. ಬಂಧುಗಳೇ, 1919ನೇ ಇಸವಿಯಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಘಟನೆ ನಡೆಯುತ್ತೆ. ಆಗಿನ ಗವರ್ನರ್ ಆಗಿದ್ದಂಥ ಮೈಕಲ್ ಡಯರ್ ಎನ್ನುವವ ಅಮಾಯಕರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾನೆ. ಆ ಗುಂಡಿನ ದಾಳಿಯಿಂದಾಗಿ ಸಾವಿರಾರು ಜನ ಪ್ರಾಣವನ್ನು ಅರ್ಪಣೆಯನ್ನು ಮಾಡ್ತಾರೆ. ಆಗ 19 ವರ್ಷದ ಒಬ್ಬ ಬಾಲಕ ಉದ್ದಮ್ ಸಿಂಗ್, ಯಾರು ನನ್ನ ಅಮಾಯಕ ಜನರನ್ನು ಕೊಂದಂಥ ಮೈಕಲ್ ಡಯರ್ ಏನಿದ್ದಾನೆ ಆತನನ್ನು ಕೊಲ್ಲಬೇಕು ಅಂತ ಹೇಳಿ ನಿರ್ಣಯಗೊಳಿಸಿ ಸತತ 21 ವರ್ಷಗಳ ಕಾಲ ಆತನ ಬೆನ್ನು ಬೀಳ್ತಾನೆ. ಆತ ಬೆನ್ನು ಬಿದ್ದು 1940ನೇ ಇಸವಿಯಲ್ಲಿ ಜನರಲ್ ಡಯರ್ ಏನಿದ್ದಾನೆ, ಗವರ್ನರ್ ಜನರಲ್ ಆಗಿದ್ದಂಥ ಮೈಕಲ್ ಡಯರ್ ಏನಿದ್ದ, ಆತ ಬ್ರಿಟನ್ನ ಹಾಲ್ನಲ್ಲಿ ಭಾಷಣ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಹಾಲಿಗೆ ನುಗ್ಗಿ ಬಂದೂಕಿನಿಂದ ಗುಂಡು ಆರಿಸಿ ಆತನ ಕೊಂದಾಕ್ತಾನೆ. ಕೊಂದಾಕಿದ ನಂತರ ಆತನಿಗೆ ಮರಣದಂಡನೆ ಆಗುತ್ತೆ. ಗಲ್ಗಂಬಕ್ಕೆ ಏರುವಂಥ ಸಂದರ್ಭದಲ್ಲಿ ಎಲ್ಲರ ಯಾರಿಗಾದರೂ ಸಾವನ್ನು ಎದುರು ಕಂಡಾಗ ಯಾರು ಕೂಡ ಭಯ ಬೀಳ್ತಾರೆ, ದುಃಖಗೊಳ್ತಾರೆ. ಆದರೆ ಮರಣ ದಂಡನೆಗೆ ಆತ ಗಲ್ಲುಗಂಬಕ್ಕೆ ಏರುವಂಥ ಸಮಯದಲ್ಲಿ ಕೂಡ ನಗ್ನಗ್ತಾ ಆತ ಮರಣ ದಂಡನೆಯ ಶಿಕ್ಷೆಯನ್ನು ಅನುಭವಿಸ್ತಾನೆ. ಆತ ಬ್ರಿಟನ್ನ ಪತ್ರಿಕೆಗಳು ಹೇಳ್ತವೆ, ಸಾವು ಎದುರಿಗೆ ಬಂದಾಗಲೂ ಕೂಡ ನಗ್ನಗ್ತಾ ಸಾವನ್ನು ಸ್ವೀಕರಿಸಿದಂಥ ಸ್ವಾತಂತ್ರ್ಯ ಹೋರಾಟಗಾರ ಆತ ಅಂತ ಹೇಳಿ. ಅಂದರೆ ಮರಣ ದಂಡನೆಗೆ ಗುರಿಯಾದಂಥ ವ್ಯಕ್ತಿ ಆತನ ಕೊರಳಿಗೆ ಹಗ್ಗವನ್ನು ಹಾಕಿದಂಥ ಸಮಯದಲ್ಲಿ, ಗಲ್ಲು ಏರಿಸಲಿಕ್ಕೋಸ್ಕರ ಹಗ್ಗವನ್ನು ಹಾಕಿದಂಥ ಸಂದರ್ಭದಲ್ಲಿ ಕೂಡ ಆತ ಅದು ತನ್ನ ಮರಣದಂಡನೆಗೋಸ್ಕರ ತನ್ನ ಕೊರಳಿಗೆ ಹಾಕಿದ್ದಂಥ ಹಗ್ಗ ಅಲ್ಲ, ಅದು ತಾಯಿ ಭಾರತಿ ತನ್ನ ಕೊರಳಿಗೆ ಹೂಹಾರವನ್ನು ಹಾಕಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಸಂತೋಷದಿಂದ ಗಲ್ಗಂಬಕ್ಕೆ ಹೇರಿ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದ್ದ. ಅಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಇವತ್ತು ನೆನೆಯಬೇಕು ನಾವು. ನಮ್ಮ ಮುಲ್ಕಿದು ಕಾರ್ನಾಡು ಇದೆ ಮೇಡಮ್, ಮುಲ್ಕಿಯಲ್ಲಿ ಕಾರ್ನಾಡು ಅಂತ ಇದೆ, ಅಲ್ಲಿ KS ರಾವ್ ನಗರ ಅಂತ ಇದೆ, ಕಾರ್ನಾಡು ಸದಾಶಿವರಾವ್ ನಗರ ಅಂತ ಹೇಳಿ. ಬೆಂಗಳೂರಿನಲ್ಲಿ ಒಂದು ಶ್ರೀಮಂತ ಬಡಾವಣೆ ಇದೆ, ಸದಾಶಿವ ನಗರ ಅಂತ ಹೇಳಿ. ಆ ಹೆಸರನ್ನು ಇಟ್ಟದ್ದು ಒಬ್ಬರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ಊರಿನ ಪಕ್ಕದವರೇ ಆಗಿರುವಂಥ ಕಾರ್ನಾಡು ಸದಾಶಿವರಾಯರ ಹೆಸರಿನಲ್ಲಿ. ಕಾರ್ನಾಡು ಸದಾಶಿವರಾಯರು ಕೂಡ ವಕೀಲರಾಗಿದ್ದರು, ಅಗರ್ಭ ಶ್ರೀಮಂತರಾಗಿದ್ದರು. ಅವರು ಅವರ ಹೆಂಡತಿ ಇಬ್ಬರೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಧುಮುಕ್ತಾರೆ. ತಮ್ಮ ಇಡೀ ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಈ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮೀಸಲಿಡ್ತಾರೆ. ಅವರು ಸಾಯುವಂಥ ಸಮಯದಲ್ಲಿ ಅವರ ಹತ್ರ ಒಂದು ಬಿಡಿಕಾಸು ಇರೋದಿಲ್ಲ, ಒಂದು ಜಮೀನು ಕೂಡ ಇರೋದಿಲ್ಲ. ಎಲ್ಲವನ್ನು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅರ್ಪಣೆಯನ್ನು ಮಾಡ್ತಾರೆ. ಇಡೀ ನಮ್ಮ ವಿಶ್ವದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಗಮನಿಸಿದರೆ, ಒಂದು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಒಂದು ಸೈನ್ಯವನ್ನೇ ನಿರ್ಮಾಣ ಮಾಡಿದಂಥ ಇತಿಹಾಸ ಇದ್ದರೆ ಅದು ನಮ್ಮ ದೇಶದ ಇತಿಹಾಸ. ಅದು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದಂಥ ಇಂಡಿಯನ್ ನ್ಯಾಷನಲ್ ಆರ್ಮಿ. ಹಾಗಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಈ ರಾಷ್ಟ್ರ ಧ್ವಜವನ್ನು ಅರಳಿಸೋಕ್ಕೋಸ್ಕರ ಅನೇಕರು ಬಲಿದಾನವನ್ನು ಗೈದಿದ್ದಾರೆ. ಆದರೆ ಭಾಳ ಒಂದು ಬೇಸರ ಸಂಗತಿ ಏನಂತ ಹೇಳಿದರೆ, ಇವತ್ತು ನಾವು ಕೇಳಲಿಕ್ಕೆ ಬರ್ತಾ ಇದೆ ಏನಂತ ಹೇಳಿದರೆ, ಸ್ವಾತಂತ್ರ್ಯ ಧ್ವಜವನ್ನು ಹಾರಾಟ ಮಾಡಲಿಕ್ಕೆ ಪುರುಸೋತಿಲ್ಲ ಎನ್ನುವಂಥದ್ದು ಭಾಳ ಬೇಸರದ ಸಂಗತಿ. ಇದು ಆಗಬಾರ್ದು. ಅಂಥವರಿಗೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಗೊತ್ತಿಲ್ಲ ಅಂತ ಲೆಕ್ಕ. ದಯವಿಟ್ಟು ಅಂಥವರು ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನೋಡಬೇಕು. ಅದಕ್ಕೋಸ್ಕರ ಬಲಿದಾನ ಗೈದಂಥ ಲಕ್ಷ ಜನ ಏನಿದ್ದಾರೆ ಅವರನ್ನು ನೆನಪಿಸಬೇಕು ಅವರು. ಇನ್ನು ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅನೇಕರು ಬಲಿದಾನವನ್ನು ಗೈದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಶತಕೋಟಿ ನಮನವನ್ನು ಅರ್ಪಣೆ ಮಾಡಬೇಕು. ಇವತ್ತು ನಾನು ಭಾಳ ನಮ್ಮ ರಷ್ಯಾ ಚಾಲಕ ಬಂಧುಗಳನ್ನು ಅಭಿನಂದಿಸ್ತೇನೆ. ಈ ಪ್ರತಿ ವರ್ಷ ತಪ್ಪದೆ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನೀವು ಏನು ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀರೋ,
ಇದು ನಿಮ್ಮಲ್ಲಿರುವಂಥ ರಾಷ್ಟ್ರಭಕ್ತಿಯನ್ನು ಸೂಚಿಸುತ್ತೆ. ಇಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಿಮ್ಮನ್ನು ಅಭಿನಂದಿಸ್ತೇನೆ. ಮೇಡಮ್, ನಮ್ಮ ರಿಕ್ಷಾ ಚಾಲಕರು ಭಾಳ ಕಷ್ಟದಲ್ಲಿ ಇದ್ದಾರೆ. ಒಂದು ಏನಂತ ಹೇಳಿದರೆ, ಈ ಬೆಲೆ ಏರಿಕೆಯಿಂದಾಗಿ ತೈಲ ಬೆಲೆ ಏನು ಏರಿಕೆ ಆಗಿದೆ ಅದರಿಂದಾಗಿ ಇವತ್ತು ರಿಕ್ಷಾ ಚಾಲಕರು ಬಹಳಷ್ಟು ಕಷ್ಟದಲ್ಲಿ ಇದ್ದಾರೆ. ಇವತ್ತು ಒಂದನೇದಾಗಿ ಬೆಲೆ ಏರಿಕೆ, ಇಂಧನದ ಬೆಲೆ ಜಾಸ್ತಿ ಆಗಿದೆ. ಇನ್ನೊಂದು ಏನಂತ ಹೇಳಿದ್ರೆ ಈ ರಸ್ತೆಯ ಗುಂಡಿಗಳ ಸಮಸ್ಯೆ. ಈ ರಸ್ತೆಯ ಗುಂಡಿಗಳು ಇರುವುದರಿಂದಾಗಿ ಇಂಧನ ಕೂಡ ಜಾಸ್ತಿ ವ್ಯಯ ಆಗುತ್ತೆ ಮತ್ತು ಈ ರಿಕ್ಷಾ ಚಾಲಕರ ರಿಕ್ಷಾ ಏನಿದೆ ಅದರ ಮೇಂಟೆನೆನ್ಸ್ ಖರ್ಚು ಕೂಡ ಭಾಳ ಜಾಸ್ತಿ ಬರ್ತಾ ಇದೆ. ಒಂದು ಬೆಲೆ ಏರಿಕೆಯಿಂದಾಗಿ ನಾವು ಈಗಾಗಲೇ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಮತ್ತು ಈ ರಸ್ತೆಯ ಗುಂಡಿಗಳು ನಾನು ಈ ಸಂದರ್ಭದಲ್ಲಿ ಅಧಿಕಾರಿಗಳ ಹತ್ರ ಒಂದು ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ತಾವು ಈ ರಸ್ತೆಯ ಗುಂಡಿಗಳು ಏನಿದೆ ಅದನ್ನು ದಯವಿಟ್ಟು ಶೀಘ್ರದಲ್ಲಿ ಮುಚ್ಚುವಂಥ ಪ್ರಯತ್ನವನ್ನು ತಾವು ಮಾಡಬೇಕು. ಈ ಮುಚ್ಚುವ ರಸ್ತೆಯ ಗುಂಡಿಯಿಂದಾಗಿ ಈ ಸಾರ್ವಜನಿಕರು ಕೂಡ ಕಷ್ಟವನ್ನು ಅನುಭವಿಸ್ತಿದ್ದಾರೆ ಮತ್ತು ನಮ್ಮ ರಿಕ್ಷಾ ಚಾಲಕರು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮ ರಿಕ್ಷಾ ಚಾಲಕರು ಈಗಿನ ಒಗ್ಗಟ್ಟಲ್ಲಿ ಇರಬೇಕು ಮತ್ತು ನಮ್ಮ ಮೂಡಬಿದಿರೆ ರಿಕ್ಷಾ ಚಾಲಕರ ಒಂದು ವಿಶೇಷತೆ ಏನಂತ ಹೇಳಿದರೆ, ನಾವು ಪೊಲೀಸ್ ಇಲಾಖೆಯ ಜೊತೆ ಭಾಳ ಸೌಹಾರ್ದತೆಯಿಂದ ಇರುವವರು ಮತ್ತು ಪೊಲೀಸ್ ಇಲಾಖೆಗೆ ಸದಾ ಸಹಕಾರವನ್ನು ಕೊಡುವವರು ನಾವು. ಹಾಗೆ ನಮ್ಮ ಮೇಡಮ್ ಅವರು ಕೂಡ ಅತ್ಯಂತ ಪ್ರಾಮಾಣಿಕ ಮೇಡಮ್ ಅವರು, ಭಾಳ ಒಂದು ಸಜ್ಜನ ವ್ಯಕ್ತಿ. ಹಾಗಾಗಿ ನಮ್ಮ ರಿಕ್ಷಾ ಚಾಲಕರ ಮೇಲೆ ನಿಮ್ಮ ಕರುಣೆ ಇರಲಿ ಅಂತ ಹೇಳಿ ಒಳ್ಳೆಯ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು ಶರತ್ ಜಿ ಶೆಟ್ಟಿ ಇವರಿಗೆ. ಈಗ ಧನ್ಯವಾದ ಕಾರ್ಯಕ್ರಮ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಈ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ಮಾಡಿದಂತಹ ನಮ್ಮ ಮೂಡುಬಿದಿರೆಯ ಪೊಲೀಸ್ ಠಾಣಾಧಿಕಾರಿಗಳಂತಹ ಪ್ರತಿಭಾ ಕೆಸಿ ಇವರನ್ನು ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾದಂತಹ ಶರತ್ ಡಿ ಶೆಟ್ಟಿ ಇವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾದಂತಹ ಸಂಗಬೆಟ್ಟು ಹೈದರ್ ಅಲಿ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಸಂಘದ ಅಧ್ಯಕ್ಷರಾದಂತಹ ದೀಪಕ್ ರಾಜ್ ಕೊಡಂಗಲು ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸೇರಿದ ಮಾಧ್ಯಮ ಮಿತ್ರರಿಗೂ ಧನ್ಯವಾದವನ್ನು ಅರ್ಪಿಸ್ತಾ, ಹಾಗೆ ಸೇರಿದ ಎಲ್ಲ ದೇಶಾಭಿಮಾನಿಗಳನ್ನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.